ಭಾನುಮತಿ ಶೆಟ್ಟೀಸ್ ಕಿಚನಿಗೆ ತುಳುನಾಡಿನ ಎಲ್ಲ ಬಂಧು ಬಾಂಧವರಿಗೆ ನಮಸ್ಕಾರ. ಸೊಲ್ಮೆಲು. ಇವತ್ತು ನಾನು ಹಂದಿ ಮಾಂಸ ಅಂದರೆ ಡೊಕ್ರಾ ಚಮಾಸ್ ಹಿಡ್ಕೊಂಡು ಬಂದಿದ್ದೇನೆ. ತಿನ್ನುವವರು ನೋಡಿ ಮತ್ತೆ ಮಾಡಿ ಮತ್ತೆ ನನಗೆ ತೋರಿಸಿ. ನೋಡಿ, ನಾನು ಅರ್ಧ ಕಿಲೋ ಹಂದಿ ಮಾಂಸ ತಗೊಂಡಿದ್ದೇನೆ. ಅದರಲ್ಲಿ ಅಂದರೆ ಸ್ವಲ್ಪ ಎಲುಬು ಕೂಡ ಉಂಟು. ಅಂದರೆ ಅದು ಇದಕ್ಕೆ ಇಲ್ಲಿ ಹೆಸರೇ ಅದು ಡಿಕ್ಕೆ ರಿಪ್ಷನ್ ಅಂತೇಳಿ, ಅಂದರೆ ಥಿಕ್ ರಿಪ್ಸ್. ಹೌದು, ಅದರದ್ದು ಮಾಡ್ತಾಯಿದ್ದೇನೆ. ಅಂದರೆ ಹಾಂ, ಇಲ್ಲಿ ತುಂಬ ಒಳ್ಳೆಯದು ಸಿಗ್ತದೆ ಅದು ಮಾಂಸ, ಅಂದರೆ ನಿರ್ಮಲ ಇರ್ತದೆ. ಅಂದರೆ ಹೌದು. ಮತ್ತು 4 ಬಟಾಟೆ ತಗೊಂಡಿದ್ದೇನೆ. 4 ಬಟಾಟೆ ಅಂದರೆ ದೊಡ್ಡ ದೊಡ್ಡ ತುಂಡು ಮಾಡ್ತೀನಿ ನಾನು. ಹೌದು, ಇದರ ಒಟ್ಟಿಗೆ ಮಾಡ್ತೇನೆ ನಾನು. ಅಂದರೆ 2 ಟೊಮ್ಯಾಟೊ ತುಂಡು ಮಾಡಿ, ಸಣ್ಣ ಸಣ್ಣ ತುಂಡು ಮಾಡಿ ಇಡುವ. ಎಲ್ಲ ಆಚೆ ಇಡ್ತೇನೆ. ಈಗ ನಾನು ಎಂತ ಬೇಕಂತೇಳಿ ಹೇಳ್ತೇನೆ. 1 ನೀರುಳ್ಳಿ, ಅಂದರೆ ದೊಡ್ಡ ನೀರುಳ್ಳಿ ತುಂಬ ಸಣ್ಣಗೆ ಕೊಚ್ಚಿದ್ದೇನೆ. ಹೌದು. ಮತ್ತು ಬೆಳ್ಳುಳ್ಳಿ, ಕಾಳುಮೆಣಸು ಮತ್ತು ಶುಂಠಿ ಪೇಸ್ಟ್ ಮಾಡಿದ್ದೇನೆ. ಅದು ನೋಡಿ, ಇದು ಬೆಳ್ಳುಳ್ಳಿ ಇಲ್ಲಿದ್ದು, ಕಾಳುಮೆಣಸು ಮತ್ತು ಶುಂಠಿ. ಮತ್ತು ನಾನು ಒಂದೊಂದು ಸಣ್ಣ ಸಣ್ಣ ತುಂಡು ಮತ್ತೆ ನಾನು ಹಾಕ್ತೇನೆ. ನೋಡಿ, ಇದಕ್ಕೆ 4 ಚಮಚ ಇದರದ್ದು ಅಂದರೆ ಮಟನ್ ಮಸಾಲ ಹಾಕಿದ್ದೇನೆ. ನಿಮಗೆ ಅಲ್ಲಿ ಊರಲ್ಲಿ ಬಫತ್ ಮಸಾಲ ಅಂತೇಳಿ ಸಿಗ್ತದೆ, ಅದನ್ನು ಉಪಯೋಗ ಮಾಡ್ಬೋದು. ಮತ್ತು 1 ಚಮಚ ಮೆಣಸಿನ ಹುಡಿ, ಅಂದರೆ ಶುದ್ಧ ಮೆಣಸಿನ ಹುಡಿ. ಹೌದು, ಅದು ಸ್ವಲ್ಪ ಬಣ್ಣಕ್ಕೂ ಒಳ್ಳೆಯದು. ಮತ್ತು ಒಂದು ಅರ್ಧ ಚಮಚ ಹಳದಿ. ಹೌದು, ನಾನು ಇಲ್ಲಿ ಇದು ನೋಡಿ, ಇದರದ್ದು ಹಳದಿದ್ದು ಹಾಗೆ ತುಂಡು ಸಿಗ್ತದೆ. ಅಂದರೆ ಹಳದಿದ್ದು ಮರದಿಂದ ಅಂತ ಹೇಳ್ತಾರಲ್ಲ, ಗಿಡದಿಂದ ತಂದದ್ದು. ಮರ ಅಲ್ಲ, ಗಿಡ. ಹೌದು, ಅದು ನೋಡಿ, ಅದರದ್ದೇ ಪುಡಿ ಮಾಡೋದಲ್ಲ. ಹೌದು, ಇದು ತುಂಬ ಖುಷಿ ಆಯಿತು ನನಗೆ. ಅದಕ್ಕೆ ಹಿಡ್ಕೊಂಡು ಬಂದೆ. ನಾನು ಎಣಿಸಿದೆ ಇದಕ್ಕೆ ಒಂದು ತುಂಡು ಹಾಕುವ ಅದರ ಒಟ್ಟಿಗೆ, ಶುಂಠಿ ಕಾಯಿ ಮೆಣಸಿನ ಒಟ್ಟಿಗೆ. ಪೇಸ್ಟ್ ನಾನು ಯಾವಾಗಲೂ ಮಾಡಿ ಇಡ್ತೇನೆ, ಫ್ರಿಜ್ಜಲ್ಲಿ ಇರ್ತದೆ ಅದು. ಮತ್ತು 150 ಗ್ರಾಮ್ ಇದು ಮೊಸರು ತಗೊಂಡಿದ್ದೇನೆ. 1 ಚಮಚ ಇದು ಉಪ್ಪು. ಮತ್ತು ನೋಡಿ, ಇಲ್ಲಿ ಟೊಮೆಟೊ ಪೇಸ್ಟ್ ಸಿಗ್ತದೆ. ನಾನು ಮೊದಲೆಲ್ಲ ತೋರಿಸ್ತಿದ್ದೆ, ಒಂದು ಸಲ ಹಾಕಿದ್ದೇನೆ ನಾನು. ಮತ್ತು ಎಣ್ಣೆ 2 ದೊಡ್ಡ ಚಮಚ ಎಣ್ಣೆ ಬೇಕಾಗ್ತದೆ. ಹೌದು, ಈ ಟೊಮೆಟೊ ಪೇಸ್ಟಲ್ಲಿ ಬೇರೆ ಏನಿಲ್ಲ, ಅಂದರೆ ಕೆಮಿಕಲ್ ಏನಿಲ್ಲ. ಇದು ನಾನು ಒಂದು ಪಾತ್ರೆ ತೆಕ್ಕೊಂಡು, ದೊಡ್ಡ ಪಾತ್ರೆ ಬೇಕು, ಅಂದರೆ ಆಚೆ ಇದೆಲ್ಲ ಅದಕ್ಕೆ ಎಂತ ಹೇಳ್ತಾರಲ್ಲ, ಒಗ್ಗರಣೆ ಹಾಕಬೇಕಲ್ಲ ನೀರುಳ್ಳಿದ್ದು, ಅದಕ್ಕೆ ತೆಕ್ಕೊಂಡಿದ್ದೇನೆ ನಾನು. ಮತ್ತು ಒಂದು ಸ್ವಲ್ಪ ಅದೇ ಎಣ್ಣೆ ಅದಕ್ಕೆ ಹಾಕ್ತೇನೆ ನಾನು. ಅಂದರೆ 2 ಚಮಚ ಈಗ ಹಾಕಿದೆ. ಅದು ಶುದ್ಧ ಎಣ್ಣೆ ಯಾವುದು ಆಗ್ತದೆ, ನೀರುಳ್ಳಿ ಅದನ್ನು ಹಾಕಿ ಅದನ್ನೀಗ ಕೆಂಪಾಗುವವರೆಗೆ ಹುರಿಬೇಕು ಎಣ್ಣೆಯಲ್ಲಿ. ಒಂದು ಬಿರಿಯಾನಿ ಎಲೆ ಅಂತ ಹೇಳ್ತಾರಲ್ಲ, ಬೇ ಲೀವ್ಸ್, ಅದು. ಮತ್ತು ಒಂದು 4 ಲವಂಗ ಮತ್ತು 1 ಸಣ್ಣ ತುಂಡು ಚಕ್ಕೆ ಹಾಕಿ ಅದನ್ನು ಒಟ್ಟಿಗೆ ಹುರಿಯುವ. ಮತ್ತು ಇದು ಮಟನ್ ಮಸಾಲ ಅದಕ್ಕೆ ಹಾಕ್ತಾ ಇದ್ದೇನೆ ನಾನೀಗ. ಇದು ಬಿಸಿಯಲ್ಲಿ ಇದು ಹಳದಿ ಹಾಕಿದೆ, 1 ಚಮಚ ಮೆಣಸಿನ ಹುಡಿ. ಹಳದಿ ಅರ್ಧ ಚಮಚ ಕೂಡ ಸಾಕಾಗ್ತದೆ, ಅಂದರೆ ಅಲ್ಲಿ ನಾನು ಬೇರೆ ಕೂಡ ಹಾಕ್ತಾ ಇದ್ದೇನಲ್ಲ, ಅದು ಈಚೆ ತೆಗೆದಿಟ್ಟಿದ್ದೇನೆ. ಅಂದರೆ ಇದು ಅಡಿ ಹಿಡಿಬಾರ್ದು ಅಂಥೇಳಿ 1 ಚಮಚ ಉಪ್ಪು ಹಾಕಿದ್ದೇನೆ. ಮತ್ತು ನೋಡಿ ಹಾಕಿ ನೀವು ಉಪ್ಪು. ಯಾವಾಗಲೂ ಉಪ್ಪು ಹೆಚ್ಚು ತಿನ್ನಬಾರ್ದು, ಕಡಿಮೆ ಆದರೂ ಚಿಂತಿಲ್ಲ, ಹೆಚ್ಚಾಗಬಾರ್ದು. ನೋಡಿ, ಇದನ್ನು ಈಗ ಹುರಿತಾ ಇದೆ. ಇದು ಮಾಂಸ ಯಾವಾಗಲೂ ಚೆಂದ ಮಾಡಿ ಕ್ಲೀನ್ ಮಾಡಬೇಕು, ಅಂದರೆ ತೊಳಿಬೇಕು. ಅದನ್ನೀಗ ನಾನು ಹಾಕ್ತಾ ಇದ್ದೇನೆ ಪಾತ್ರೆಗೆ. ಅದನ್ನು ಒಟ್ಟು ಮಾಡಿ, ಅಂದರೆ ಅದು ಹುರಿಬೇಕು.
ಅದರದ್ದು ಕೊಬ್ಬು ಉಂಟಲ್ಲ ಅದು ದಪ್ಪ ಇರ್ತದೆ. ಹಾಗೆ ಅದನ್ನು ಹುರಿದರೆ ಮಾತ್ರ ಚೆಂದ. ನನಗೆ ಯಾವಾಗಲೂ ನೆನಪಾಗ್ತದೆ, ಶಾಂತಮಾರಿ ಸಮಯದಲ್ಲಿ ನನ್ನ ಪಪ್ಪ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು ಬಳ್ಕುಂಜೆಗೆ. ಅಲ್ಲಿ ಶಾಂತಮಾರಿದ್ದು ಇದೆಲ್ಲ ಪೋರ್ಕ್ ಅದು ಅದು ಅದರದ್ದು ಇದು ಕೊಬ್ಬು ಉಂಟಲ್ಲ ಅದನ್ನು ಬೇರೆ ತುಂಡು ಮಾಡಿ ಹಾಕ್ತಿದ್ರು ಬಟಾಟೆ ಒಟ್ಟಿಗೆ. ಈಗ ನೋಡಿ ನಾನು ಪೇಸ್ಟ್ ಹಾಕ್ತಾ ಇದ್ದೇನೆ. ಅದೇ ಇನ್ನೂ ನೆನಪುಂಟು ಆ ರುಚಿ ನನಗೆ. ನಾನು ತಿಂತೇನೆ ಪೋರ್ಕ್, ಊರಲ್ಲೇ ತಿನ್ನಲಿಕ್ಕೆ ಶುರು ಮಾಡಿದ್ದೇನೆ, ಹಾಗೆ ತಿಂತೇನೆ ನಾನು. ಅಂದರೆ ಇದು ಪೇಸ್ಟ್ ಉಂಟಲ್ಲ, ಶುಂಠಿ ಬೆಳ್ಳುಳ್ಳಿ ಕಾಯಿಮೆಣಸು, ಅಂದರೆ ಅದನ್ನು ಸ್ವಲ್ಪ ಹುರಿಬೇಕು. ಇಲ್ಲದಿದ್ದರೆ ಅದರದ್ದು ಇದು ವಾಸನೆ ಬರ್ತದೆ. ಅಂದರೆ ಬೆಳ್ಳುಳ್ಳಿ ಇದೆಲ್ಲ ಇಲ್ಲದಿದ್ದರೆ ಅದಕ್ಕೆ ಸ್ವಲ್ಪ ಅದನ್ನು ಈ ಮಾಂಸದ ಒಟ್ಟಿಗೆ ಹಾಕಿ ಹುರಿಬೇಕು. ನಾನೀಗ ಸ್ವಲ್ಪ ಎಣ್ಣೆ ಹಾಕ್ತೇನೆ, ಅದಿಲ್ಲ ಇದ್ದರೆ ಹಿಡಿತದೆ. ಅದಕ್ಕೆ ತಳ ಹಿಡಿಯುವುದಲ್ಲ, ಹೌದು ತಳ ಹಿಡಿತದೆ ಅದಕ್ಕೆ. ಅದೇ ನಾವು ನೋಡಿ ಮುಲ್ಕಿಯಲ್ಲಿದ್ದದ್ದು, ಅಂದರೆ ನಾನು ಹೈಸ್ಕೂಲು ಕಾಲೇಜೆಲ್ಲ ಮುಲ್ಕಿಗೆ ಹೋದ್ದು. ಅಲ್ಲಿ ನನ್ನ ಎಲ್ಲ ಫ್ರೆಂಡ್ಸ್ ಹೆಚ್ಚಾಗಿ ಕೊಂಕಣಿ ಕ್ಯಾಥಲಿಕ್ಸ್, ಅಂದರೆ ತುಂಬ ಎಲ್ಲ ಇದು ಎಂತ ಹೇಳ್ತಾರಲ್ಲ ಸಮಾಜದವರು. ನಾವೆಲ್ಲ ಸಾಮರಸ್ಯದಿಂದ ಪ್ರೀತಿಯಿಂದ ಇದ್ದೆವು, ಈಗಲೂ ಇದ್ದೇವೆ. ಅದೇ ಅದು ಬೇಕು ನೋಡಿ. ಈಗ ನಾನು ಬಟಾಟೆ ಹಾಕ್ತಾ ಇದ್ದೇನೆ. ಅದೇ ಈಗ ನಾನು ನೋಡಿ ಇದು ಮಾಡ್ತಾ ಇದ್ದೇನೆ ಅಲ್ಲ, ಬಟಾಟೆ ಒಟ್ಟಿಗೆ ಮಾಂಸ, ಹಾಗೆ ಅಂದರೆ ಅದು ಒಂದು ಸಾಮರಸ್ಯ ಅಲ್ಲ. ಅವರು ಕೂಡಿಕಟ್ಟಿ ಎಷ್ಟು ರುಚಿಯಾಗ್ತದೆ ಗೊತ್ತುಂಟ. ಅದಕ್ಕೆ ನಾವೆಣಿಸೋದು ನಾವೆಲ್ಲ ಪ್ರೀತಿಯಿಂದ ಎಲ್ಲರೂ ಎಂಥ ಇಲ್ಲ ಭೇದ ಭಾವ ಇಲ್ಲದೆ ನಾವು ಇಲ್ಲೇ ಇದ್ದರು ಮುಲ್ಕಿ. ನನಗೆ ಖುಷಿ ಯಾಕಂದರೆ ಎಲ್ಲರೂ ತುಂಬ ಪ್ರೀತಿ ಒಬ್ರಿಗೊಬ್ರು. ಹೌದು ನೋಡಿ, ನಾನು 1 ಚಮಚ ಈಗ ಗರಂ ಮಸಾಲ ಹಾಕ್ತಾಯಿದ್ದೇನೆ. ಇಲ್ಲಿ ನನ್ನ ಹತ್ರ ಬಫತ್ ಮಸಾಲೆ ಇಲ್ಲಲ್ಲ, ಅದಕ್ಕೆ ನಾನೀಗ ಗರಂ ಮಸಾಲೆ ಹಾಕ್ತಾ ಇದ್ದೇನೆ. ಊರಲ್ಲಿ ಈಗ ನಾನು ಇದು ಟೊಮ್ಯಾಟೊ ಪೇಸ್ಟ್ ಹಾಕ್ತಾ ಇದ್ದೇನೆ. ನೀವು ಅಲ್ಲಿ ಇಲ್ಲದಿದ್ದರೆ ಈ ಟೊಮ್ಯಾಟೊ ಉಂಟಲ್ಲ ತುಂಡು ಮಾಡಿ ಅದಕ್ಕೆ ಸ್ವಲ್ಪ ಅಂದರೆ ಇದು ಸ್ವಲ್ಪ ಉಪ್ಪು ಮೆಣಸೆಲ್ಲ ಹಾಕಿ ಅದನ್ನು ಮಾಡ್ಬೋದು. ಇದರಲ್ಲಿ ಬಾಟ್ಲಲ್ಲಿ ಮಾಡಿ ಇಡಿ, ಅದು ಒಳ್ಳೆಯದಾಗ್ತದೆ. ಸ್ವಲ್ಪ ಸಕ್ಕರೆ ಕೂಡ ಹಾಕಿ. ಈಗ ನಾನು ಒಂದು 2 ಚಮಚದ ಅಂದರೆ ಎರಡು ದೊಡ್ಡ ಚಮಚದ ಅಂದಾಜಲ್ಲಿ ನಾನು ಈಗ ಟೊಮೆಟೊ ಪೇಸ್ಟ್ ಹಾಕ್ತಾಯಿದ್ದೇನೆ. ಅದು ತುಂಬ ಬಣ್ಣ ಉಂಟಲ್ಲ, ತುಂಬ ಒಳ್ಳೆಯದಾಗ್ತದೆ. ಹೌದು, ತುಂಬ ಚೆನ್ನಾಗ್ತದೆ. ಅದರಲ್ಲಿ ಸ್ವಲ್ಪ ಹುಳಿ ಕೂಡ ಉಂಟು. ಅಂದರೆ ಅದರಲ್ಲಿ ಅಂದರೆ ಇದು ಹೇಳ್ತಾರೆ ನಾವು ಇದು ಸಿರ್ಕ ಹೇಳ್ತಾರಲ್ಲ ಇದು ಹಾಗೆ. ಆದರೆ ಅದು ಅದರಲ್ಲಿ ಕೆಮಿಕಲ್ ಎಂತ ಇಲ್ಲ. ನನಗೆ ಅದಕ್ಕೆ ನಾನು ಇದೆಲ್ಲ ಪೌಡರೆಲ್ಲ ನಾನು ಮಸಾಲ ಪೌಡರ್ ಹೆಚ್ಚಾಗಿ ಕಡಿಮೆ ತೆಕ್ಕೊಳ್ಳೋದು. ನಾನು ಎಂತಾದರೂ ಊರಿದ್ದು ಹಿಡ್ಕೊಂಡು ಬರೋದು ಹೆಚ್ಚಾಗಿ, ಒಳ್ಳೆದಾಗ್ತದೆ. ನೋಡಿ, ನಾನು ಇಷ್ಟರವರೆಗೆ ನೀರು ಹಾಕಲಿಲ್ಲ, ಅಂದರೆ ಅದು ಎಣ್ಣೆಯಲ್ಲೇ ಹುರಿತಾ ಇದ್ದೇನೆ. ಈಗ ನಾನು ಸಣ್ಣ ತುಂಡು ಮಾಡಿ ಒಂದು ಸಣ್ಣದು ಶುಂಠಿ, ಕಾಯಿಮೆಣಸು ಮತ್ತು ಇದು ಹಳದಿದ್ದು ಅದು ತುಂಡು ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ. ನಾನು ಹೆಚ್ಚಾಗಿ ಅಂದರೆ ಒಂದು ಇದ್ದೇ ಇಲ್ಲ ನನಗೆ, ಇದು ಮಸಾಲೆ ಇಷ್ಟು ಹಾಕಬೇಕು ಅಷ್ಟು ಹಾಕಬೇಕು. ಕೆಲವು ಸಲ ನಾನು ಇದರದ್ದು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅಂದರೆ ಅಡಿಗೆ ಮಾಡೋದು. ಹಾಗೆ ಅಂದರೆ ಇದಕ್ಕೆ ನಾನು ಹೇಳೋದಿಲ್ಲ ಇದು ತುಳುನಾಡಿದ್ದು ಅಟೀಲು ಅಂತ ಹೇಳಿ. ಹೌದು, ನನ್ನ ಇಲ್ಲಿ ಫ್ರೆಂಡ್ಸ್ ಇದ್ದರು, ನಮ್ಮದು ಗುರ್ತದವರು, ಕೆಮ್ಮಣ್ಣನವರು, ಅವರು ಒಳ್ಳೆ ಮಾಡ್ತಾರಪ್ಪ. ಊರಲ್ಲಿ ಕಾಡು ಹಂದಿ ಮಾಡ್ತಾರೆ. ಅಂದರೆ ಈ ನಮ್ಮ ಗಂಡನ ಮನೆಯಲ್ಲಿ, ಅಂದರೆ ಕುಂದಾಪುರ ಸೈಡ್, ಅಂದರೆ ಕೆಲಿಯಾನ ಅಲ್ಲಿ ಇದು ಕಾಡು ಹಂದಿ ಅದು ಮಾಡ್ತಾರೆ. ತುಂಬ ಒಳ್ಳೆಯದಾಗ್ತದೆ. ಅಂದರೆ ಇದೇ ರೀತಿ ಸ್ವಲ್ಪ ಮಾಡೋದು. ನಾನು ನನ್ನ ರೀತಿಯೇ ಮಾಡ್ತಾಯಿದ್ದೇನೆ. ಹಾಗೆ ಇನ್ನೊಮ್ಮೆ ಮಾಮಿ ಹತ್ರ ಕೇಳ್ತೇನೆ ನಾನು ಹೇಗೆ ಮಾಡ್ತೀನಿ ಅಂತೇಳಿ. ಅದು ಕಾಡು ಹಂದಿ ತುಂಬ ಒಳ್ಳೆಯದು ರುಚಿ. ನನ್ನಲ್ಲಿ ಒಂದು ಸ್ವಲ್ಪ ಇದು ನೀರು ಹಾಕಿದೆ. ಈಗ ಹಾಕಿದ್ದೆ ನೀರು ನಾನು. ಅದು ಈಗ ಚೆನ್ನಾಗಿ ಕಲಡಿಸಿ ಅದು ಇದೀಗ ಹದ ಬಿಸಿಯಲ್ಲಿ ಸ್ವಲ್ಪ ಅಲ್ಲೇ ಬೇಯಲಿ.
ನೀರು ಹಾಕಿದ ಮೇಲೆ ಬೇಯಲಿ ಅಂತ ಹೇಳೋದು, ಅದರ ಮೊದಲು ಹುರಿರಿ ಅಂತ ಹೇಳೋದು ನೋಡಿ. ಹೌದು. ನಾನೀಗ ಅದೇ 150 ಗ್ರಾಮ್ ಮೊಸರು ಹಾಕ್ತೇನೆ. ಈಗ ಎಷ್ಟು ಮೊಸರು ಹಾಕಿದ್ದೇನೋ ಅಷ್ಟೇ ನೀರು ಹಾಕಿ ಅದನ್ನು ಒಟ್ಟಿಗೆ ಕಲಡಿಸಬೇಕು. ಅಂದರೆ ನೋಡಿ, ಇಲ್ಲಿ ಮೊಸರು ಕೂಡ ದಪ್ಪ ಸಿಗ್ತದೆ ಮತ್ತು ಇದರಲ್ಲಿ ಬರ್ತದೆ. ಈಗ ಊರಲ್ಲಿ ಕೂಡ ನಾನು ನೋಡಿದ್ದೇನೆ, ಎಲ್ಲ ಸಿಗ್ತದೆ, ಇಲ್ಲಿ ಸಿಕ್ಕಿದ ಹಾಗೆ. ಹೌದು ನೋಡಿ, ಈಗ ಸ್ವಲ್ಪ ಅದು ದಪ್ಪ ಆಯಿತು, ಅಂದರೆ ರಸ ಆಯಿತು. ಮತ್ತೆ ಎಲ್ಲ ನಾನು ಯಾವಾಗಲೂ ಹೇಳ್ತೇನೆ, ಅಡಿಗೆ ಎಲ್ಲ ಮಾಡಿದ ಹಾಗೆ ಅಂತೇಳಿ. ಹೌದು, ನಾವು ಹೇಗೆ ಮಾಡ್ತೇವೆ ಹಾಗೆ. ಅದಕ್ಕೆ ಸ್ವಲ್ಪ ಬಾಯಿ ಮುಚ್ಚಿ ನಾವು ಸ್ವಲ್ಪ ಹೊತ್ತು ಇಡುವ. ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಕ್ಕೊಳ್ತೇನೆ. ಅದನ್ನೀಗ ನೋಡಿ ನಾನು ಕತ್ತರಿಯಲ್ಲಿ ತುಂಡು ಮಾಡ್ತಾ ಇದ್ದೇನೆ. ನಾನು ಹೆಚ್ಚಾಗಿ ಮೀನು ಮಾಡೋದು ಮತ್ತು ಇದು ಕೋಳಿ ಎಲ್ಲ ಹೆಚ್ಚಾಗಿ ಕತ್ತರಿಯಲ್ಲೇ ಮಾಡೋದು. ಇಲ್ಲಿ ಕತ್ತರಿ ತುಂಬ ಒಳ್ಳೆ ಸಿಗ್ತದೆ. ಹೌದು ನೋಡಿ, ನಾನು ಊರಿಗೆ ಕೂಡ ಹೋಗುವಾಗ ಕತ್ತರಿ ಹಿಡ್ಕೊಂಡು ಹೋಗೋದು. ಯಾರಿಗಾದರೂ ಇಲ್ಲಿದ್ದು ಇದು ಚೂರಿ ಕತ್ತರಿ ಅಲ್ಲೆಲ್ಲ ಉಪಯೋಗ ಆಗ್ತದೆ. ಹೌದು, ಕೆಲವರೆಲ್ಲ ಹೇಳ್ತಾರೆ. ಆದರೆ ನಾನು ಹೇಳ್ತಾ ಇದ್ದೇನೆ, ನಂದು 36 ವರ್ಷದ ಒಂದು ಚೂರಿ ಉಂಟು ಅಂತೇಳಿ. ಹಾಗೆ ನಿಮಗೆ ಹೇಳಿದ್ದೇನಲ್ಲ, ಹೋದ ವಿಡಿಯೋದಲ್ಲಿ ಹೇಳಿದ್ದೇನೆ, ನಾನು ತುಳುವಲ್ಲಿ ಯಾವಾಗಲೂ ಹೇಳ್ತಾಯಿದ್ದೆ ನನ್ನ 36 ವರ್ಷದ ಚೂರಿ ಅಂತೇಳಿ. ನೋಡಿ, ಈಗ ಒಳ್ಳೆಯದಾಯಿತು. ಬಣ್ಣ ಒಳ್ಳೆ ಬಂದಿದೆ. ಅದೇ ಹಾಗೆ ಅದು ರುಚಿಯಾಗಬೇಕು. ಹೌದು, ರುಚಿ ಆಗ್ಬೋದು. ನಾನು ಹೆಚ್ಚಾಗಿ ಮಾಡ್ತೇನೆ ಹೀಗೆ. ನನಗೆ ಇದು ಕೊಬ್ಬು ಉಂಟಲ್ಲ, ಅದು ಇದ್ದರೆ ಮಾತ್ರ ಖುಷಿಯಾಗೋದು. ಹೀಗೆ ಅದು ಮಾಂಸ ಒಳ್ಳೆಯದಾಗೋದಿಲ್ಲ ನನಗೆ. ನಾನು ಹೆಚ್ಚಾಗಿ ಹಾಗೆ ಮಾಡೋದು. ಬೇರೆ ರೀತಿ ಕೂಡ ಮಾಡ್ಬೋದು. ಈಗ ಇದರ ಮೊಸರಿನ ಬದಲು ತೆಂಗಿನ ಹಾಲು ಹಾಕ್ಬೋದು. ಹೌದು, ಕೆಲವರಿಗೆ ಅದೆಲ್ಲ ಮೊಸರು ಅಂದರೆ ಸ್ವಲ್ಪ ಹುಳಿಯಾಗಿ ಒಳ್ಳೆ ರುಚಿ ಇರ್ತದೆ. ನೋಡಿ, ನಾನು ರುಚಿ ಕೂಡ ನೋಡಿದೆ, ಒಳ್ಳೆಯದಾಗಿ. ಹೌದು, ಏನು ಹೆಚ್ಚು ಕಡಿಮೆ ಇಲ್ಲ. ಈಗ ಪೋರ್ಕ್ ಬಟಾಟೆ ಅಂದರೆ ಹಂದಿ ಮಾಂಸ ಬಟಾಟೆಯ ಒಟ್ಟಿಗೆ ಆಯಿತು ನೋಡಿ. ಈಗ ನಮಗೆ ಊಟಕ್ಕೆ ಹಾಕಿರ್ತದೆ, ಅದರ ಒಟ್ಟಿಗೆ ನಾನು ಚಪಾತಿ ಮಾಡಿದ್ದೀನಿ, ಸ್ವಲ್ಪ ಸಲಾಡ್. ಹೌದು, ಮಾಡಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನಗೆ ಕಮೆಂಟ್ ಬರೆಯಿರಿ. ನನಗೆ ಖುಷಿ ಆಗ್ತದೆ, ನೀವು ನನಗೆ ಪ್ರೋತ್ಸಾಹ ಕೊಡಿ ಅಷ್ಟೇ. ನಮ್ಮ ಊರಿನವರು, ನನ್ನ ಪ್ರೀತಿಯ ಬಂಧುಗಳಿಗೆ ಭಾನುಮತಿ ಶೆಟ್ಟೀಸ್ ಕಿಚನ್ ಹೋಗಿ ಬರ್ತೇನೆ.